ಶ್ರೀ ನಾಗಬ್ರಹ್ಮಾದಿ ಪಂಚ ದೈವಿಕ ಸನ್ನಿಧಿ ಉಳ್ಳಾಲ ದೇವಸ್ಥಾನ ಮಾರ್ಗ ಮುಲ್ಪ ಪೊಸತ್ ಮಲ್ತ ಕಟ್ಟಿನ ನಾಗಾಲಯ ಸಮರ್ಪಣೆ ಪಾಪೆ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ಏಪ್ರಿಲ್ 27-28 ನಡಪುಂಡು ಐತರ ಕಾರ್ಯಕ್ರಮದ ಲೆಪ್ಪೋಲೆ ಬಿಡುಗಡೆ ಮಾಡ್ತೀರಿ. ಶ್ರೀ ನಾಗಬ್ರಹ್ಮಾದಿ ಪಂಚ ದೈವಿಕ ಸನ್ನಿಧಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಶಾರದಾ ನಿಕೇತನ ದೇವಸ್ಥಾನ ಮಾರ್ಗ ಉಳ್ಳಾಲ ಮುಲ್ಪ ಬುಳೆಚಿಲ್ ಕಾರ್ಯ ಬಿರ್ಸಿರ್ ನಡೆತಂದುಂಡು ಊರ 10 ಸಮಸ್ತೆರು ನಂಬೊಂದು ಬೈದಿನ ನಾಗಬ್ರಹ್ಮಾದಿ ಪಂಚದೈವಿಕ ಸನ್ನಿಧಿನ ಕೂಡ ಹೊಸದಾದ ಕಟ್ಟದಿರು ನಾಗಾಲಯ ಸಮರ್ಪಣೆ ಪಾಪೆ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ಆಶ್ಲೇಷ ಬಲಿ ಮಹಾನುಪ್ಪು ಪ್ರಸಾದ ಸೇವೆ ಮಾತ ಏಪ್ರಿಲ್ 27-28 ನಡಪೆರುಂಡು ಐತರ ಶಾರದಾ ನಿಕೇತನ ಉಳ್ಳಾಲಡು ಬಿನ್ನೇರ್ನ ಸೇಗಿಡು ಕಾರ್ಯಕ್ರಮಗಳ ಲೆಪ್ಪೋಲೆ ಬಿಡುಗಡೆ ಮಾಡ್ತೀರಿ. ಸಮಿತಿದ ಪ್ರಧಾನ ಕಾರ್ಯಂತರು ಭರತ್ ಕುಮಾರ್ ಎದುಕೊಂಡಿರು. ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು US ಪ್ರಕಾಶ್ ಭಕ್ತರಿನ ಉದ್ದೇಶಿಸಿದ ಪಾತಿರ್ದು ಶ್ರೀ ನಾಗಬ್ರಹ್ಮಾದಿ ಪಂಚದೈಯುಡಿನ ಈ ಪುಣ್ಯ ಕಾರ್ಯಡು ಸರ್ವೇರ್ಲ ಪಾಲ್ದೆತು ನೋಡೊಂದು ಕೇಂಡುಂಡಿರು. ಪಂಚದೈವಿಕ ಶಕ್ತಿನೆಲ್ಲ ಆರಾಧನೆ ಮಾಡ್ಬಿಡು ಒಂದು ಆ ಸಮಯಡು ಐಕೆ ತಕ್ಕ ವ್ಯವಸ್ಥಿತವಾಯಿನೊಂದು ಇಜ್ಜನ್ನೇಟ ಅವರ ಮಂತದೇರು ಅವು ವ್ಯವಸ್ಥಿತವಾದ ಕ್ರಮಬದ್ಧವಾದ ನಮ್ಮ ವಾಸ್ತು ಶಾಸ್ತ್ರಕ್ಕೆ ಸಮ್ಮುಖವಾದ ಅದನ್ನ ವೈದಿಕ ವಿಧಿವಿಧಾನದ ಸರಿಯಾದ ಅವು ಪ್ರತಿಷ್ಠೆ ಆತಿಜಿ ಅಂಚಾದ ಅವೇನು ನಿಖಲು ಇಷ್ಟ ಶಾರದಾ ಉತ್ಸವ ಅತ್ಯಂತ ಯಶಸ್ವಿಯಾದ ನಡೆಪು ನೀಡ್ತಾರಲ್ಲ ಆ ಒಂದು ಸಾನ್ನಿಧ್ಯವನ್ನು ನಿಖಲು ವೃದ್ಧಿ ಮಾಡ್ಕೊಂಡು ಜೀರ್ಣೋದ್ಧಾರ ಮಾಡ್ಕೊಂಡು ಪ್ರತಿಷ್ಠೆ ಮಾಡ್ಕೊಂಡು ಪಂಪಿನ ಒಂದು ಅಭಿಪ್ರಾಯ ಬತ್ತಿನಿಟ್ಟ ಅವರ ಎಂಕಲ್ ಮಾತ ಒಂದು ಚಿಂತನೆ ಒಂದು ಪ್ರಕಾರ ಈ ಒಂದು ನಾಗಬ್ರಹ್ಮಾದಿ ಪಂಚದೈವಿಕ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ನಮ್ಮ ಮಾತ ಸಮಾಜ ಬಾಂಧವ್ಯನ ಒಂದು ಸಹಕಾರ ಮನ್ಪುನ ಸಂಕಲ್ಪ ಮಂತದ್ದು ಇತ್ತ ನಿಖಲ್ ಮಾತ ಚೂಲಕನೆ ಆಯ್ತ ಸಂಸ್ಥಾಪನೆ ಆದ ಇತ್ತ ನಮ್ಮ ಕಡೆತ ಹಂತೋಡುಲ್ಲ. ಸಮಿತಿ ಮರ್ಯಾದೆ ಗುರುಕಾರ್ಯರು ಶ್ರೀಕರ ಕಿಣಿ ಕಾರ್ಯಗುರುಕಾರ್ಯರು ಸುದೇಶ್ ಮರೋಳಿ ಕೋಶಾಧಿಕಾರಿ ವಿಜಯ್ ಉಳ್ಳಾಲ ಸದಾನಂದ ಬಂಗೇರ ಸುಬ್ಬನ್ ನಾಯ್ಕ್ ಲಕ್ಷ್ಮಣ್ ಟೈಲರ್ ರೇಣುಕಾ ಕೋಟ್ಯನ್ ಪಾಲ್ದೆ ತುಂಡಿರು.